ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೂ ನಮಸ್ಕಾರ. ನಿಕ್ಲೆನ್ ಮಾತ ಮೋಕೆಡೆತ್ಕೊಂಡು ಹೊಸ ಕುರಲದ ಇನಿತ ಸುದ್ದಿಗೊಂಚನ್ನು ಶುರು ಮಾಡ್ತಂದಿಲ್ಲ. ಸುದ್ದಿಗೊಂಚಲ್ಗೆ ಸ್ವಾಗತ. ಹರೇಕಳಡು ನೀರು ಬುಡುಪಿನ ವಿಷಯ ನಡತಿನ ಹಲ್ಲೆ ಘಟನೆದ ಬಗೆಟ್ ಸೂಕ್ತ ತನಿಖೆ ಆವಡು ತಪ್ಪಿತಸ್ಥರಿನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಾವಡು ಪಣದು ಒತ್ತಾಯಿಸಾದ ಕುಡ್ಲ ಮಂಡಲ ಬಿಜೆಪಿ ಸಮಿತಿ ಬೊಕ್ಕ ಮಹಿಳಾ ಸಮಿತಿದಕ್ಲು ಕೊಣಾಜೆ ಪೊಲೀಸ್ ಠಾಣಾಧಿಕಾರಿಗಳಿಗೆ ಶನಿವಾರ ಕಾಂಡ ಮನವಿ ಒಪ್ಪಿಯಾಯಿರು. ಹರೇಕಳ ಗ್ರಾಮ ಪಂಚಾಯತ್ದ ಬೂತ್ ಮಟ್ಟದ ಬಿಜೆಪಿ ಸಮಿತಿ ಅಧ್ಯಕ್ಷರು ಶರತ್ ಕುಮಾರ್ ಗಟ್ಟಿ ಪಂಪಿನಾರೆಗ್ ಅರನ ಇಲ್ಲಡೆ ಪೊಗ್ಗುದು ಸುಮಾರು 10-15 ಜನದ ತಂಡ ಹಲ್ಲೆ ಮಲ್ತಿನ ಘಟನೆ ಶುಕ್ರವಾರ ನಡೆತದೆ. ಈ ಪೊರ್ತು ಇಲ್ಲಡೆ ಇತ್ತಿನ ಶರತ್ರೆನ ಅಜ್ಜಿಲ್ಲ ನೂಕುದು ಪಾರ್ದು ದುಷ್ಕರ್ಮಿಲು ಹಲ್ಲೆ ಮಲ್ತದೇರು ಪಂಡದು ಕೊಣಾಜೆ ಪೊಲೀಸ್ ಠಾಣೆಡು ದೂರು ದಾಖಲಾತಂಡು. ಈ ವಿಷಯಕ್ಕೆ ಸಂಬಂಧಿಸಾದ ಕುಡ್ಲ ಮಂಡಲ ಬಿಜೆಪಿ ಬೊಕ್ಕ ಮಹಿಳಾ ಮೋರ್ಚಾ ವತಿರ್ದು ಕೊಣಾಜಿ ಸ್ಟೇಷನ್ಗೆ ಹೋದು ಘಟನೆದ ಬಗೆಟ್ ಸೂಕ್ತ ತನಿಖೆ ನಡಪಾದು ತಪ್ಪಿತಸ್ಥರಿನ ವಿರುದ್ಧ ಕಾನೂನು ಕ್ರಮ ಜರುಗಿಸಾವಡು ಪಂಡದು ಶನಿವಾರ ಕಾಂಡೆ ಠಾಣಾಧಿಕಾರಿಗಳಿಗೆ ಮನವಿಲ್ನ ಒಪ್ಪಿಯಾಯಿರು. ತಂಕ್ಲನ ಕಾರ್ಯಕರ್ತರ ಮಿತ್ತು ಕ್ಷುಲ್ಲಕ ಕಾರಣಗ್ ಸುಮಾರು 30 ಜನದಾತ ತಂಡ ಇಲ್ಲು ಪೊಗ್ಗುದು ಹಲ್ಲೆ ಮಲ್ತದೇರು. ಹರೇಕಳ ಗ್ರಾಮ ಸಾಮರಸ್ಯರಿ ಇತ್ತಿನ ಗ್ರಾಮ ಅಂಚಾದು ಇಂಚಿತಿ ಘಟನೆ ನಡಪಂದಿಲಕ ಘಟನೆದ ಬಗೆಟ್ ಸೂಕ್ತ ತನಿಖೆ ನಡಪಾದು ತಪ್ಪಿತಸ್ಥರಿನ ವಿರುದ್ಧ ಕಾನೂನು ಕ್ರಮ ಜರುಗಿಸಾವಡು ಪಣದು ಬಿಜೆಪಿ ಮುಖಂಡರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಒತ್ತಾಯಿಸಾದರು. ಇವತ್ತು ನಾವೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲ ಪ್ರಮುಖರು ಮಹಿಳಾ ಮೋರ್ಚಾದವರು ನಾವೆಲ್ಲ ಬಂದು ನಮ್ಮ ಕೊಣಾಜೆ ಪೊಲೀಸ್ ಠಾಣೆಯಲ್ಲಿ ನಮ್ಮ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದೇವೆ. ಬಹಳ ಮುಖ್ಯವಾಗಿ ನಿನ್ನೇನು ಘಟನೆ ಹರೇಕಳದಲ್ಲಿ ನಡೆದಿದೆ, ಮೊದಲನೇದಾಗಿ ನಾನು ಅದನ್ನು ಖಂಡಿಸ್ತೇನೆ. ಒಂದು ಹಿರಿಯ ಜೀವಿ ಮನೆಯಲ್ಲಿ ಇದ್ದ ಸಂದರ್ಭದಲ್ಲಿ ಅವರ ಮೊಮ್ಮಗ ಎಲ್ಲ ಇರುವ ಸಂದರ್ಭದಲ್ಲಿ 30 ಜನರ ತಂಡ ಬಂದು ಅಲ್ಲಿ ಮನೆಗೆ ಒಳಗಡೆ ಹೋಗಿ ಅವರಿಗೆ ಬೆದರಿಕೆ ಹಾಕಿ ಅವರ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಹೇಳಿದರೆ ಇದು ಖಂಡನೀಯವಾದ ವಿಚಾರ. ಯಾವುದೇ ರೀತಿಯಾಗಲಿ ಈ ರೀತಿಯಾದ ಘಟನೆ ಮುಂದಿನ ದಿನಗಳಲ್ಲಿ ಸಂಭವಿಸಬಾರ್ದು. ಅದು ಕೂಡ ನಮ್ಮ ಹರೇಕಲ ಭಾಳ ಒಳ್ಳೆಯ ರೀತಿಯ ಸೌಹಾರ್ದಯುತವಾದ ಒಂದು ಗ್ರಾಮ. ನಾನು ಹೇಳುವಂಥದ್ದು, ನಾವೆಲ್ಲ ಅಲ್ಲಿ ಹುಟ್ಟಿ ಬೆಳೆದಂಥವರು, ಎಲ್ಲರೂ ಕೂಡ ನಮ್ಮವರೇ. ಇವತ್ತಿನಿಂದ ಯಾವುದೇ ರೀತಿಯಾದ ಕೋಮುದಲ್ಲೂರಿಗೆ ಬಾರದ ರೀತಿಯಲ್ಲಿ ಅಲ್ಲಿರತಕ್ಕಂಥ ಜನರು ಯಾವುದೇ ಧರ್ಮದವರಾಗಲಿ ಅವರು ಆ ರೀತಿ ವರ್ತನೆಯನ್ನು ಮಾಡಬೇಕು. ನಾನು ಮೊದಲನೇದಾಗಿ ನಿನ್ನೆ ಅಲ್ಲಿ ಈಗಾಗಲೇ ಆಸ್ಪತ್ರೆಯಲ್ಲಿ ನಮ್ಮ ಪೆಟ್ಟು ತಿಂದವರು ಅಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ಅವರಿಗೆ ಹೋಗಿ ನಾವು ಸಾಂತ್ವನ ಹೇಳಿದ್ದೇವೆ. ನಿನ್ನೆ ನಮ್ಮ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು, ವಿಧಾನ ಪರಿಷತ್ ಸದಸ್ಯರಾದಂಥ ಕಿಶೋರ್ ಅವರು ಎಲ್ಲರೂ ಬಂದು ಸಮಾಧಾನದ ಮಾತುಗಳನ್ನು ಹೇಳಿದರೆ, ಜೊತೆಗೆ ಅಧಿಕಾರಿಗಳಿಗೆ ಆದಷ್ಟು ಬೇಗ ಯಾರು ಆ ಕೃತ್ಯವನ್ನು ಮಾಡಿದ್ದಾರೆ ಅವರನ್ನು ಅರೆಸ್ಟ್ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಅವರು ಮನವಿ ಮಾಡಿದರೆ, ಇವತ್ತು ನಾವು ಕೂಡ ಅದನ್ನು ವಿಚಾರಿಸಲಿಕ್ಕೆ ಬಂದಿದ್ದೇವೆ. ನಮ್ಮದು ಒತ್ತಾಯ ಕೂಡ ಇದೆ. ಆದಷ್ಟು ಬೇಗ ಯಾರು ಆ ರೀತಿಯಾದ ಘಟನೆಗೆ ಕಾರಣರಾಗಿದ್ದಾರೆ ಅವರೆಲ್ಲರನ್ನು ಕೂಡ ಇಲ್ಲಿ ಸ್ಟೇಷನ್ಗೆ ತಂದು ವಿಚಾರಣೆ ಮಾಡಿ ತಕ್ಕ ಶಿಕ್ಷೆಯನ್ನು ಕೊಡತಕ್ಕಂಥ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಒಂದು ವೇಳೆ ಇದು ಈ ರೀತಿಯಾಗಿ ಮುಂದುವರೆದರೆ ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಅನಾಹುತವಾದರೆ ನಮ್ಮ ಅಧಿಕಾರಿಗಳಿಗೆ ಅದಕ್ಕೆ ನೇರವಾಗಿ ಜವಾಬ್ದಾರರಾಗ್ತಾರೆ ಅಂತಲೇ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಿಜೆಪಿ ಮಹಿಳಾ ಮೋರ್ಚಾ ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಅಧ್ಯಕ್ಷರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯರ್ಲ ತಪ್ಪಿತಸ್ಥರಿನ ವಿರುದ್ಧ ಕಾನೂನು ಕ್ರಮ ಜರುಗಿಸಾವಡು ಪಣದು ಒತ್ತಾಯಿಸಾಯಿರು. ಘಟನೆಗಳು ಏನೇ ಇರಲಿ, ಆದರೆ ಏಕಾಏಕಿಯಾಗಿ ಕ್ಷುಲ್ಲಕ ಕಾರಣಕ್ಕೆ ಮನೆಗೆ ನುಗ್ಗಿ ಒಂದು ಹಿರಿಯ ತಾಯಿಯ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದರೆ ಅಂಥ ಒಂದು ಏನು ಹೇಳ್ತಾರೆ ಕುತಂತ್ರ ಮನಸ್ಥಿತಿ ಅವರಲ್ಲಿ ಎಷ್ಟಿರ್ಬೋದು ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಅದು ಯಾವುದೇ ಧರ್ಮ ಆಗಿರಲಿ ಯಾವುದೇ ಸಂಘಟನೆ ಆಗಿರಲಿ ಕ್ಷುಲ್ಲಕ ಕಾರಣಗಳಿಗಾಗಿ ಹುಡುಗರು ಅಥವಾ ಸಂಘಟನೆಗಳು ಹೋರಾಟ ಮಾಡುವಂಥದ್ದು, ಹೊಡೆದಾಡುವಂಥದ್ದು ಸಹಜ. ಆದರೆ ಇವತ್ತಿನ ಪ್ರಸ್ತುತ ಇವತ್ತು ಹಿರಿಯರನ್ನು ಗೌರವಿಸಬೇಕು, ಆರಾಧಿಸಬೇಕು, ಪೂಜಿಸಬೇಕಂತ ಹೇಳಿದರೆ ಅವರಿಗೂ ಒಂದು ಮನೆಯಲ್ಲಿ ಅಂಥ ಹಿರಿಯ ತಾಯಿ ಇದ್ದು ಅಂಥ ಒಂದು ಹಿರಿಯ ತಾಯಿಯ ಮೇಲೆ ಅಟ್ಯಾಕ್ ಆದರೂ ಕೂಡ ಇಷ್ಟೊತ್ತು ಕೂಡ ಅವರ ಆರೋಪಿಗಳನ್ನು ಠಾಣೆಗೆ ಕರೆಸದಿರುವ
ಇರುವಂಥದ್ದು ನಮ್ಮೆಲ್ಲ ನಾರಿ ಶಕ್ತಿಗೆ, ಮಹಿಳೆಯರಿಗೆ ಬಹಳ ಖೇದಕರವಾಗಿರುವಂಥ ಬೇಸರದ ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ಹೆಣ್ಮಕ್ಳು ಯಾವ ರೀತಿ ಇಂಥ ಘಟನೆಗಳು ನಡೆದಾಗ ಯಾವ ರೀತಿ ಹೆಣ್ಮಕ್ಳು ಸಬಲೀಕರಣರಾಗಬೇಕು ಅಥವಾ ಅವರು ಮನೆಯಿಂದ ಹೊರಗಡೆ ನಡಿಬೇಕೆಂಬುದನ್ನು ಯೋಚನೆ ಮಾಡಬೇಕಾದ ಪರಿಸ್ಥಿತಿಯನ್ನು ಇವತ್ತು ಹರೇಕಳದಲ್ಲಿ ಮತ್ತೆ ಮತ್ತೆ ಹುಟ್ಟಾಕ್ತಾ ಇದ್ದಾರೆ. ಬೇರೆ ಬೇರೆ ವಿಚಾರಗಳಲ್ಲಿ ಅಲ್ಲಿ ಈವರೆಗೆ ಕೂಡ ಬೇರೆ ಬೇರೆ ಅನಾಹುತಗಳು, ಅಚಾತುರ್ಯಗಳು ನಡೆದಾಗ ಕೂಡ ನೇರವಾಗಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡುವಂಥದ್ದು, ಇದೇನೋ ಒಂದು ಬೇರೆ ರೀತಿಯ ಸಂದೇಶವನ್ನು ಕೊಡುವಂಥದ್ದು ಕೂಡ ನಮಗೆ ಮೇಲಿನಿಂದ ಕಂಡು ಬರ್ತಾ ಇದೆ. ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಮಂಡಲದ ಮಹಿಳಾ ಮೋರ್ಚಾ ಇರ್ಬೋದು, ನಮ್ಮ ಮಂಡಲ ಇರ್ಬೋದು, ಜಿಲ್ಲೆಯ ಉಪಾಧ್ಯಕ್ಷರಾದಂಥ ರವೀಂದ್ರಣ್ಣ ಇರ್ಬೋದು, ಕಾರ್ಯದರ್ಶಿಗಳಾದಂಥ ಜೀವನ್, ಮುನ್ನೂರಿನ ನಮ್ಮ ಅಧ್ಯಕ್ಷರಾದಂಥ ಸತೀಶ್ ಅವರು ಇರ್ಬೋದು, ಮಹಿಳಾ ಮೋರ್ಚಾದ ಉಪಾಧ್ಯಕ್ಷರಾದಂತಹ ಸ್ವಪ್ನ ಇರ್ಬೋದು, ಪ್ರಧಾನ ಕಾರ್ಯದರ್ಶಿಗಳು ಸುಮಾ ಮತ್ತು ಹರಿಣಾಕ್ಷಿ ಅವರು, ನಮ್ಮ ಹರೇಕಳದ ನಮ್ಮ ಪ್ರಮುಖರಾದಂಥ ಹೇಮಕ್ಕ ಇರ್ಬೋದು, ಇಡೀ ನಮ್ಮ ತಂಡ ನಾವೆಲ್ಲರೂ ಕೂಡ ಸೇರಿಕೊಂಡು ನಮ್ಮ ಮಂಡಲದ ಸುಮನ ಅವರು ಇರ್ಬೋದು, ನಾವೆಲ್ಲ ಮಹಿಳೆಯರ ಧ್ವನಿಯಾಗಿ ಇವತ್ತು ಬರ್ತಾ ಇದೆ. ನಾವು ಒಂದೇ ಇಷ್ಟೊತ್ತಾದರೂ ಕೂಡ ಘಟನೆ ನಡೆದು ಒಂದು 10 ಗಂಟೆಗಳು ತನಕ ಆದರೂ ಕೂಡ ಅಟ್ಲೀಸ್ಟ್ ಆರೋಪಿಗಳನ್ನು ಏಕಾಏಕಿಯಾಗಿ ವಿಚಾರಣೆಗೋಸ್ಕರ ಆದರೂ ಇಲ್ಲಿ ಕರೆಯದೆ ಅವರನ್ನು ಬಿಟ್ಟಿದ್ದಾರೆ ಅಂತ ಹೇಳಿದರೆ ಇನ್ನು ಉಳಿದ ತಾಯಂದಿರು ಅಥವಾ ಹೆಣ್ಮಕ್ಳು ದಾರಿ ನಡೆಯೋದು ಹೇಗೂ ಅಂತೇಳಿ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ. ನಾವಿಷ್ಟೇ ಕೇಳುವಂಥದ್ದು, ಆರೋಪಿಗಳು ಯಾರೇ ಆಗಿರಲಿ ಅವರನ್ನು ಸೂಕ್ತ ತನಿಖೆ ಮಾಡಿ ಆ ಆರೋಪಿಗಳಿಗೆ ಕಠಿಣವಾಗಿ ಶಿಕ್ಷೆಯನ್ನು ಕೊಡಬೇಕು. ಇನ್ನು ಮುಂದಕ್ಕೆ ಹಿರಿಯ ನಾಗರಿಕರ ಮೇಲೆ ಇಂಥ ಹಲ್ಲೆಗಳಾದಾಗ ಆ ಹಿರಿಯ ನಾಗರಿಕರಿಗಿರುವಂಥ ಕಾನೂನು ಏನಿದೆ, ನಿಯಮಗಳೇನಿದೆ, ಅದನ್ನು ನಾವು ಖಂಡಿತ ಠಾಣೆ ಇರ್ಬೋದು ಅಥವಾ ನ್ಯಾಯಾಲಯ ಇರ್ಬೋದು ಇದನ್ನು ಪಾಲಿಸಿ ಇವರಿಗೆ ಯಾರು ಕೂಡ ಇಂಥ ಒಂದು ಕುಕೃತ್ಯ ಮಾಡುವಂತಹ ಯುವ ಸಮುದಾಯಕ್ಕೆ ಅವರಿಗೆ ಪ್ರೇರೇಪಣೆ ಕೊಡಬಾರ್ದು ಮತ್ತು ಅವರಿಗೆ ಆಸ್ಪದ ಕೊಡಬಾರ್ದು ಅಂತೇಳಿ ಆ ತಾಯಿಗೆ ಆದಷ್ಟು ಶೀಘ್ರವಾಗಿ ಅವರು ಗುಣಮುಖರಾಗಲಿ, ಅವರಿಗೆ ನ್ಯಾಯವನ್ನು ಕೊಡುವಲ್ಲಿ ನಾವೆಲ್ಲರೂ ಕೂಡ ಅವರ ಜೊತೆ ಇದ್ದೇವೆ. ನಾವು ಸಾರ್ವಜನಿಕರಲ್ಲಿ ಕೂಡ ಬೇಡುವುದಿಷ್ಟೇ, ನೀವೆಲ್ಲರೂ ಕೂಡ ಸ್ವರ ಎತ್ತಿದಾಗ ಮಾತ್ರ ಇಂಥ ಹಿರಿಯ ನಾಗರಿಕರ ಮೇಲೆ ಹಲ್ಲೆ ಆಗುವುದನ್ನು ತಡೀಲಿಕ್ಕೆ ಆಗ್ತದೆ. ಇಂಥ ಘಟನೆಗಳು ಇನ್ನು ಮುಂದೆ ದಯವಿಟ್ಟು ಮಂಗಳೂರು ಸೂಕ್ಷ್ಮ ಪ್ರದೇಶ ಅಂತೇಳಿ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಸ್ಥಳೀಯ ಶಾಸಕರಲ್ಲಿ ಸಭಾಧ್ಯಕ್ಷರಾದಂಥ ಯುಟಿ ಖಾದರಲ್ಲಿ ಕೂಡ ನಾವು ಮನವಿ ಮಾಡ್ತಾ ಇದ್ದೇವೆ, ಎಲ್ಲ ಮಹಿಳಾ ಒಂದು ಮನೆಗಳ ಪರವಾಗಿ, ನಾರಿಯರ ಪರವಾಗಿ ದಯವಿಟ್ಟು ಸರ್ ಏನೇನೋ ನೀವು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತೆಯರ ಜೊತೆ ಅವರ ಕಷ್ಟಗಳಿಗೆ ಸ್ಪಂದಿಸ್ತೀರಿ. ಇಂಥ ಒಂದು ಘಟನೆಗಳಾದಾಗ ಅದು ಕೂಡ ಒಂದು ಹಿರಿಯ ತಾಯಿಗಿಂತ ಅನ್ಯಾಯ ಆದಾಗ ತಾವು ಕೂಡ ಅಂಥ ಆರೋಪಿಗೆ ಒಂದು ಸೂಕ್ತವಾದಂಥ ಶಿಕ್ಷೆ ಕೊಡುವಲ್ಲಿ ನೀವು ಕೂಡ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ಆದಷ್ಟು ಬೇಗ ಆರೋಪಿಗಳನ್ನು ಠಾಣೆಗೆ ಕರೆಸಬೇಕು, ಆ ತಾಯಿಗೆ ನ್ಯಾಯವನ್ನು ಕೊಡಿಸಬೇಕೆಂಬುದನ್ನು ನಾವೆಲ್ಲ ಮಹಿಳೆಯರ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಬಿಜೆಪಿ ಕುಡ್ಲ ಮಂಡಲದ ಪ್ರಮುಖರು ಬೊಕ್ಕ ಮಹಿಳಾ ಮೋರ್ಚಾ ಪ್ರಮುಖರು ಈ ಪೊರ್ತು ಒಟ್ಟಿಗೆ ಇದ್ದಾರೆ. ಸುದ್ದಿಗೊಂಚಲಗೂ ಸ್ವಾಗತ. ಕೋಟೆಕಾರ್ ಶ್ರೀ ಅಯ್ಯಪ್ಪ ಮಂದಿರಡು ಸುವರ್ಣ ಸಂಭ್ರಮದ ವಾರ್ಷಿಕೋತ್ಸವ ಕಾರ್ಯಕ್ರಮಲು ಕರಿ ಗುರುವಾರಡು ಶುರುವಾದ ಶನಿವಾರ ಕಾಂಡೆ ವಾರ್ಷಿಕದ ಗಣಹೋಮ, ಕಲಶಾಭಿಷೇಕ, ತುಪ್ಪಾಭಿಷೇಕ ಸೇವೆಲು ಆದ ಮಧ್ಯಾಹ್ನದ ಮಹಾಪೂಜೆ ನಡೆದನು. ಸೋಮೇಶ್ವರ ಕೋಟೆಕಾರ್ ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಬೊಕ್ಕ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಮುತಾಲಿಕೆಡು ಶ್ರೀ ಅಯ್ಯಪ್ಪ ಮಂದಿರದ 5ನೇ ವಾರ್ಷಿಕೋತ್ಸವ ಅಂಚನೆ ಶ್ರೀ ಅಯ್ಯಪ್ಪ ದೀಪೋತ್ಸವದ ಸಂಭ್ರಮಲು ಗುರುವಾರದ ಶುರುವಾದಿತ್ತದು ಡಿಸೆಂಬರ್ 2 ತಾರೀಕು ಸೋಮವಾರ ಮುಟ ನಡಪೆರವುಂಡು. ಶನಿವಾರ ಕಾಂಡೆ ಗಣಹೋಮ, ಬಿಂಬಶುದ್ಧಿಯಾದ ಕಲಶಾಭಿಷೇಕ, ತುಪ್ಪಾಭಿಷೇಕ ನಡೆತನು. ಬ್ರಹ್ಮಶ್ರೀ ಉಚ್ಚಲತ್ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿನ ಪೌರೋಹಿತ್ಯಡು ವೈದಿಕ ವಿಧಿಗಳು ನಡೆತನು.
ಮಧ್ಯಾಹ್ನ ಮಹಾಪೂಜೆಯಾದ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆತನು. ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ದ ಆಡಳಿತ ಮೊಕ್ತೇಸರರು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸುವರ್ಣ ಮಹೋತ್ಸವ ಸಮಿತಿ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಗೌರವ ಅಧ್ಯಕ್ಷರು ಅಯ್ಯಪ್ಪ ಮಂದಿರದ ಅರ್ಚಕರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಸುದ್ದಿಗೊಂಚಲ್ಗೂ ಸ್ವಾಗತ. ಅಸೇಗೋಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರಡು ಪದವಿನಂಗಡಿ ಶ್ರೀ ಸ್ಫೂರ್ತಿ ಮಹಿಳಾ ಭಜನಾ ಮಂಡಳಿದಾಗ್ಲು 28 ತಾರೀಕು ಗುರುವಾರ ಬಯ್ಯಗ್ 32ನೇ ದಿನದ ಸಂಧ್ಯಾ ಭಜನಾ ಸೇವೆಯನ್ನು ನಡಪಾತ್ಕೊರಿಯರು. ಅಸೇಗೋಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ನಡತುಂದುಪ್ಪುನ 48 ದಿನಲೆದ ಸಂಧ್ಯಾ ಭಜನೆ 28 ತಾರೀಕು ಗುರುವಾರಗ್ 32ನೇ ದಿನಕ್ಕೂ ದುಂಬರಿದಲು. ಶ್ರೀಮತಿ ಲೀಲಾಕ್ಷಿ ಸುರೇಶ್ ಬೊಕ್ಕ ಇಲ್ಲದಕ್ಲು ಅಸೈ ತುಡರ್ ಬೆಳಗಾದ ಭಜನಾ ಸಂಕೀರ್ತನೆಗೂ ಚಾಲನೆ ಕೊರಿಯರು. ಶ್ರೀಮತಿ ಬೊಕ್ಕ ಶ್ರೀ ಭಾಸ್ಕರ್ ಮಂಗಳಾನಗರ ನಾಟಕಲ್ ಅನ್ನದಾನ ಸೇವೆ ನಡಪಾತ್ಕೊರಿಯರು.
ಪದವಿನಂಗಡಿ ಶ್ರೀ ಸ್ಫೂರ್ತಿ ಮಹಿಳಾ ಭಜನಾ ಮಂಡಳಿದಕ್ಲು ಭಜನಾ ಸಂಕೀರ್ತನೆ ನಡಪಾತ್ ಕೊರಿಯರು. ಸುದ್ದಿವಂಚಲ್ಗೆ ಸ್ವಾಗತ. ಶಾಲಾ ಶಿಕ್ಷಣ ಇಲಾಖೆ, ಸಮಗ್ರ ಶಿಕ್ಷಣ ಕರ್ನಾಟಕ, ದಕ್ಷಿಣ ಕನ್ನಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ, ಕುಡ್ಲ ಉತ್ತರ, ಕುಡ್ಲ ದಕ್ಷಿಣ ಕನ್ನಡ ಬೊಕ್ಕ ಮೂಡಬಿದ್ರೆ ವಲಯ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಉಳ್ಳಾಲ ಮೊಗವೀರಪಟ್ಟಣದ ಮಾರುತಿ ಜನಸೇವಾ ಸಂಘ, ಮಾರುತಿ ಯುವಕ ಮಂಡಲದ ವತಿರ್ದು ವಿಕಲಚೇತನ ಜೋಕ್ಲೆಗ್ ವೈದ್ಯಕೀಯ ಮೌಲ್ಯಾಂಕನ ಶಿಬಿರನು ಲೇಡ್ ಹಿಲ್ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಡ್ ಶುಕ್ರವಾರ ನಡಪಾಯಿರು. ಶಾಲಾ ಶಿಕ್ಷಣ ಇಲಾಖೆ, ಸಮಗ್ರ ಶಿಕ್ಷಣ ಕರ್ನಾಟಕ, ದಕ್ಷಿಣ ಕನ್ನಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ, ಮಂಗಳೂರು ಉತ್ತರ, ಮಂಗಳೂರು ದಕ್ಷಿಣ ಕನ್ನಡ, ಮೂಡಬಿದ್ರೆ ವಲಯ ಬೊಕ್ಕ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಾರುತಿ ಜನಸೇವಾ ಸಂಘ ರಿಜಿಸ್ಟ್ರೇಡ್, ಮಾರುತಿ ಯುವಕ ಮಂಡಲ ರಿಜಿಸ್ಟ್ರೇಡ್ ಮೊಗವೀರಪಟ್ಟಣ ಉಳ್ಳಾಲ ವತಿರ್ದು ವಿಕಲಚೇತನ ಜೋಕ್ಲಿನ ವೈದ್ಯಕೀಯ ಮೌಲ್ಯಾಂಕನ ಶಿಬಿರ
2024-25 ಲೇಡಿ ಹಿಲ್ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಡ್ ಶುಕ್ರವಾರ ನಡೆತಂಡು. ಸಾರ್ವಜನಿಕ ಶಿಕ್ಷಣ ಇಲಾಖೆದ ಉಪನಿರ್ದೇಶಕರು ವೆಂಕಟೇಶ್ ಪಟಗಾರ್ ಕಾರ್ಯಕ್ರಮ ತುಡರ್ ಬೆಳಗಾದ ಉದಿಪನ ಮಲ್ದೇರು. ಮೆಡಿಕಲ್ ಕ್ಯಾಂಪ್ನ ಟೀಮ್ ವರ್ಕ್ ಆದ ಮಾಲ್ತೊಂದುಲ್ಲೇರು. ವಿಕಲಚೇತನರಿಗೆ ವರದಾನ ಆವಡು ಪಂಡದು ಶಿಕ್ಷಣ ಇಲಾಖೆ ಅವ್ವೇತೋ ಬೇಲೆಲೆನ್ ಮಾಲ್ತೊಂದುಂಡು. ತಂಕ್ಲಿನ ಬಾಲೆ ಇನಿ ವೈದ್ಯಕೀಯ ಶಿಬಿರಡ್ ಸಾಧನೆ ಸಲಕರಣೆಗಳನ್ನು ಪಡೆದು ಆತ್ಮಸ್ಥೈರ್ಯನು ದಿಂಜಾದು ಬಾಲೆನು ಸಮಾಜದ ಮುಖ್ಯವಾಹಿನಿಗೆ ಕನಾಯರೆ ಪೋಷಕರು ಶ್ರಮ ಪಡುಡು. ಪೋಷಕರಿಗೆ ಆತ್ಮಸ್ಥೈರ್ಯನು ದೇವೇರು ಕೊರಡು ತಂಕ್ಲಿನ ಜೋಕ್ಲಿನ ಆರೋಗ್ಯ ವೃದ್ಧಿ ಆವಡು ಪಂಡದು ವೆಂಕಟೇಶ್ ಪಟಗಾರ್ ತೆರಿಪಾಯರು. ಇದೊಂದು ಟೀಮ್ ವರ್ಕ್. ತಮ್ಮ ಮಗು ಒಂದು ರೀತಿಯಲ್ಲಿ ಈ ಒಂದು ಸಾಧಕ ಸಲಕರಣೆಗಳನ್ನು ಬಳಸುವುದರ ಮೂಲಕವಾಗಿ ಸಮಾಜದ ಮುಖ್ಯವಾಹಿನಿಗೆ ಬರುವಂಥ ಕೆಲಸವನ್ನು ಆಗಬೇಕಾಗಿದೆ. ಈಗ ಇಲ್ಲಿ ಸೌತ್ ಬ್ಯೂರ್ ಹೇಳಿದಾಗೆ ತಾವು ಕೇಳಿರ್ಬೇಕು, ಆಂಧ್ರದಲ್ಲಿ ಒಬ್ಬರು 2 ಕಣ್ಣಿಲ್ದಿರ್ತಕ್ಕಂಥ IAS ಆಫೀಸರ್. ನಾವೆಲ್ಲ ಕೈ ಕಾಲು ಕಣ್ಣು ಮೂಗು ಎಲ್ಲ ಸರಿ ಇದ್ದವರು ಬೈಕ್ ತಗೊಂಡು ಗಟ್ಟದಲ್ಲಿ ಬೀಳ್ತಾರೆ. ಆದರೆ 2 ಕಣ್ಣಿಲ್ದಿದ್ದವರು IAS ಆಫೀಸರ್. ನಾವು ವೀಕ್ನೆಸ್ಸನ್ನೇ ಏನಾಗ್ತಂದ್ರೆ ಅದನ್ನೇ ದಿನನಿತ್ಯ ಹೇಳ್ತಾ ಕೊಡ್ಬಾರ್ದು. ಆ ವೀಕ್ನೆಸ್ಸನ್ನು ನಾವು ಮುಖ್ಯವಾಹಿನಿಗೆ ತರುವಂಥದ್ದು, ಅದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡೋದು, ಆ ಮಗುವಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಮುಖ್ಯವಾಹಿನಿ ತರುವಂಥ ಕೆಲಸವನ್ನು ಎಲ್ಲ ಪಾಲಕ ಪೋಷಕರು ಪ್ರತಿನಿತ್ಯ ಮಾಡ್ತಾ ಇದ್ದೀರಿ. ನಮ್ಮೊಂದಿಗೆ ಅನೇಕ ದಾನಿಗಳು NGOಗಳಿದ್ದಾರೆ. ಇವ್ರದೆಲ್ಲ ಸಹಕಾರವನ್ನು ನಾನು ಸ್ಮರಿಸ್ತೇನೆ ಮತ್ತು ಶಿಕ್ಷಣ ಇಲಾಖೆ ಪರವಾಗಿ ಸರ್ವರಿಗೂ ನಾನು ವಂದನೆಯನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹಾರೈಸ್ತೇನೆ. ಮತ್ತೊಮ್ಮೆ ಎಲ್ಲ ಪಾಲಕ ಪೋಷಕರಿಗೆ ದೇವರು ಆತ್ಮಸ್ಥೈರ್ಯವನ್ನು ತುಂಬಲಿ, ತಮ್ಮ ಮಗುವಿನ ಆರೋಗ್ಯ ವೃದ್ಧಿಯಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮಾರುತಿ ಯುವಕ ಮಂಡಲದ ಪ್ರಧಾನ ಕಾರ್ಯದರ್ಶಿ ಕಪಿಲ್ ಎಸ್ ಬಂಗೇರ ಪಾತಿರೊಂದು ಮಾರುತಿ ಯುವಕ ಮಂಡಲ ಸಂಸ್ಥೆಗೆ ರಾಜ್ಯ ಪ್ರಶಸ್ತಿ ಬೈದನು ಪಂಡ ಐಕ್ ತಂಕ್ಲನ ಸಂಸ್ಥೆ ಡುಪ್ಪುನ ಮಾತಾ ಸದಸ್ಯರಿನ ದೂರದೃಷ್ಟಿದ ಆಲೋಚನೆನೇ ಸಾಕ್ಷಿ. ತಂಕ್ಲನ ಸಂಸ್ಥೆ ನಲ್ಪೆತ ಸಂಭ್ರಮದ ಕೈತಾಡುಂಡು. ಈ ನಿಟ್ಟಿಡ್ ನಲ್ಪ ಯೋಜನೆಲೇನು ಸಮಾಜಗೂ ಸಮರ್ಪಿಸಾಯರೆ ಸದಸ್ಯರು ಸಂಕಲ್ಪ ಪಾರ್ದ. ಪ್ರಸಾದ್ ನೇತ್ರಾಲಯದ ಪ್ರಾಯೋಜಕತ್ವಡು ನೇತ್ರ ಚಿಕಿತ್ಸೆ ಬೊಕ್ಕ ರಕ್ತದಾನ ಶಿಬಿರ, ಉಳ್ಳಾಲಡು ಬೀಚ್ ಕ್ಲೀನಿಂಗ್, ಸಾಮೂಹಿಕ ವಿವಾಹ, ಅರ್ಹ ಫಲಾನುಭವಿಲೆಗೂ ಇಲ್ಲು ನಿರ್ಮಾಣ, ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಾಟ ನಡಪಾವ. ಇಂಚಿನ ಸಾಮಾಜಿಕ ಕಾರ್ಯಲೆಗೂ ದುಂಬಗ್ಲ ಸಾಕಾರ ಕೊರ್ಪ ಪಂಡ ತೆರಿಪಾಯರು. ಮಾರುತಿ ಯೋಗ ಮಂಡಲಕ್ಕೆ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಬಂದಿದೆ ಅಂದ್ರೆ ನಮ್ಮ ಸಂಸ್ಥೆಯಲ್ಲಿರುವಂತಹ ಎಲ್ರಿಗೂ ದೂರದೃಷ್ಟಿ ಆಲೋಚನೆಯ ಸಾಕ್ಷಿ ಅಂತ ಈ ಒಂದು ವೇದಿಕೆ ನಾನು ಇಚ್ಛಿಸುತ್ತೇನೆ. ನಮ್ಮ ಸಂಸ್ಥೆ 40ರ ಸಂಭ್ರಮದ ಹತ್ತಿರದಲ್ಲಿದೆ. ಹಾಗಾಗಿ ಸಂಸ್ಥೆಯ ಪರವಾಗಿ 40 ಯೋಜನೆಗಳನ್ನು, ಸಮಾಜ ಸೇವಾ ಕಾರ್ಯಕ್ರಮವನ್ನು ಸಮಾಜಕ್ಕೆ ಸಮರ್ಪಿಸುವಂತಹ ನಮ್ಮ ಸದಸ್ಯರು ಅದಕ್ಕೆ ಸಂಕಲ್ಪವನ್ನು ತೊಟ್ಟಿದ್ದಾರೆ. ಅದರಲ್ಲಿ ಈಗಾಗಲೇ ನಾವು 2 ಕಾರ್ಯಕ್ರಮಗಳನ್ನು ಮಾಡಿ ಮುಗಿಸಿದ್ದೇವೆ. ಒಂದೊಂದು ಪಾರ್ಥಿವ ಶರೀರದ ಸುರಕ್ಷೆ ಪರದೆ, ಇನ್ನೊಂದು ಶವಸ್ನಾನದ ಪೆಟ್ಟಿಗೆ. ಒಂದು ಕಡೆ ಮುಂದಿನ ದಿನಗಳಲ್ಲಿ ನಾವು ಪ್ರಸಾದ್ ನೇತ್ರಾಲಯದ ಸಹಯೋಗದೊಂದಿಗೆ ಒಂದು ಕಣ್ಣಿನ ಚಿಕಿತ್ಸಾ ಶಿಬಿರವನ್ನು ಮಾಡಲಿಕ್ಕಿದ್ದೇವೆ ಉಳ್ಳಾಲದಲ್ಲಿ. ಆಮೇಲೆ ಸಂಸ್ಥೆಯ ಪರವಾಗಿ ದೊಡ್ಡ ಮಟ್ಟದ ಒಂದು ರಕ್ತದಾನದ ಶಿಬಿರವನ್ನು ಮಾಡಲಿಕ್ಕಿದ್ದೇವೆ. ಅದ ನಂತರ ಉಳ್ಳಾಲ ಬೀಚಿಯ ಸುರಕ್ಷತೆಯ ದೃಷ್ಟಿಯಿಂದ ಬೀಚ್ ಕ್ಲೀನಿಂಗ್, ಆ ನಂತರ ಸಾಮೂಹಿಕ ವಿವಾಹದಂತ ದೊಡ್ಡ ಯೋಜನೆ, ಕೊನೆಗೆ ವಿಧವಾ ಮಕ್ಕಳ ವಿದ್ಯಾಭ್ಯಾಸದ ಶಿಕ್ಷಣದ ನೆರವನ್ನು ಕೂಡ ಸಂಸ್ಥೆ ಭರಿಸುವುದಾಗಿ ಕೂಡ ಈ ಒಂದು ವೇದಿಕೆಯಲ್ಲಿ ನಾನು ಇಷ್ಟಪಡುತ್ತಿದ್ದೇನೆ. ನಮ್ಮ ಸಂಸ್ಥೆಯ 40ರ ದೊಡ್ಡ ಕಾರ್ಯಕ್ರಮ ಅಂದರೆ 4 ಬಡ ಕುಟುಂಬದ ಮಕ್ಕಳಿಗೆ ಮನೆ ನಿರ್ಮಾಣ ಮಾಡುವಂತಹ ಯೋಜನೆ. ಅತಿ ಬಡತನದ ಮಕ್ಕಳಿಗೆ ಜಾತಿ ಮತ ಭೇದವಿಲ್ಲದೆ ಯಾರಾದರೂ ಈ ಸಭೆಯಲ್ಲಿ ಇದ್ರೆ ನಮ್ಮ ಅಧ್ಯಕ್ಷರಾಗ್ಲಿ, ಗೌರವ ಅಧ್ಯಕ್ಷರಾಗ್ಲಿ ಒಂದು ಸೂಚನೆಯನ್ನು ಕೊಡಿ. ಖಂಡಿತವಾಗಲೂ ನಾವು ಆ ಒಂದು ಕೆಲಸಕ್ಕೆ ಸಹಕಾರ ಮಾಡುತ್ತೇವೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡುತ್ತಿದ್ದೇನೆ. ಕುಡ್ಲಾ ಉತ್ತರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಜೇಮ್ಸ್ ಕುಟೇನಾ, ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ HR ಈಶ್ವರ್, ಉತ್ತರ ಕ್ಷೇತ್ರ ಸಮನ್ವಯ ಅಧಿಕಾರಿ ವೇದಾವತಿ ರಾವ್, ದಕ್ಷಿಣ ಕ್ಷೇತ್ರ ಸಮನ್ವಯ ಅಧಿಕಾರಿ ಸುಷ್ಮಾ, APC ವಿದ್ಯಾಶೆಟ್ಟಿ, ಮಾರುತಿ ಯುವಕ ಮಂಡಲದ ಅಧ್ಯಕ್ಷರು ಸಂದೀಪ್ ಪುತ್ರನ್, ಗೌರವ ಅಧ್ಯಕ್ಷರು ವರದರಾಜ್, ಲೇಡಿ ಹಿಲ್ ಹಿರಿಯ ಆಂಗ್ಲ ಮಾಧ್ಯಮ ಶಾಲೆದ ಮುಖ್ಯೋಪಾಧ್ಯಾಯರು ಸಿಸ್ಟರ್ IV, ಅಲಿಂಕೋ ಸಂಸದ ವಿಕ್ರಮ್, ದಕ್ಷಿಣ ವಲಯ BIERT ಕಾರ್ಯದರ್ಶಿ ಕಿಶೋರಿ, ತಾಲೂಕು ಶಿಕ್ಷಕಿಯರ ಸಂಘದ ಅಧ್ಯಕ್ಷರು ಜಯರಾಮ್,
ವಿ ಪವರ್ ಸಂಸ್ಥೆದ ನಿವೇದಿತಾ ಶೆಟ್ಟಿ, ಅನುಪಮಾ ಪ್ರಭು, ಪ್ರಮೀಳಾ ರೆಬೆಲ್ಲೋ, ಸರಕಾರಿ ನೌಕರರ ಸಂಘದ ಮೂಡಬಿದ್ರೆ ವಲಯದ ಪದಾಧಿಕಾರಿ ಬ್ಲೇವಿ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಕುಡ್ಲ ಉತ್ತರ ವಲಯ ಇಸಿಒ ಪ್ರಮೀಳಾಯೆ ಕಾರ್ಯಕ್ರಮ ನಿರೂಪಣೆ ಮಾಡ್ತೇರು. ಲೇಡಿ ಹಿಲ್ ಶಾಲೆದ ವಿದ್ಯಾರ್ಥಿನಿ ಪ್ರಾರ್ಥನೆ ಪಂಡೇರು. ಇಸಿಒ ರಮೇಶ್ ಆಚಾರ್ ಸಭೆ ನಿಂತ್ಕೊಂಡೇರು. ಬಿಐಇಆರ್ಟಿ ನಾಗರಾಜ್ ಪ್ರಾಸ್ತಾವಿಕವಾದ ಪಾತೆರೇರು. ಉತ್ತರ ವಲಯ ಕ್ಷೇತ್ರ ಸಮನ್ವಯಾಧಿಕಾರಿ ವೇದಾವತಿ ರಾವ್ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲ್ಗೆ ಸ್ವಾಗತ. ಯುಟಿಎಸ್ ಫ್ಯಾನ್ಸ್ ಕ್ಲಬ್ ಬೊಕ್ಕ ಫ್ರೆಂಡ್ಸ್ ಉಳ್ಳಾಲ ವತಿರ್ದು ಉಳ್ಳಾಲ ನಗರಸಭಾ ವ್ಯಾಪ್ತಿದ ಮಾರ್ಗತಲೆ ಅಂಗನವಾಡಿ ಜೋಕ್ಲೆಗ್ ಕುರ್ಚಿ ಆಟಿಕೆ ಬೊಕ್ಕ ಚೀಪೆ ತೆನಸ್ನ ಶನಿವಾರ ಕಾಂಡಾವಿ ತರಿಸಾಯಿರು. ಯುಟಿಎಸ್ ಫ್ಯಾನ್ಸ್ ಕ್ಲಬ್ ಬೊಕ್ಕ ಫ್ರೆಂಡ್ಸ್ ಉಳ್ಳಾಲ ವತಿರ್ದು ಉಳ್ಳಾಲ ನಗರಸಭೆ ವ್ಯಾಪ್ತಿದ ಮಾರ್ಗತಲೆ ಅಂಗನವಾಡಿದ ಜೋಕ್ಲೆಗ್ ಜೋಕ್ಲೆನ ಕುರ್ಚಿ ವಿತರಣೆ, ಜೋಕ್ಲೆ ಗೊಬ್ಬುನ ಸಾಮಾನು ಅಂಚನೆ ಚೀಪೆ ಪಟ್ಟಣ ಕಾರ್ಯಕ್ರಮನು ಶನಿವಾರ ನಡಪಾಯಿರು. ಉಳ್ಳಾಲ ನಗರಸಭೆ ಮಾಜಿ ಉಪಾಧ್ಯಕ್ಷರು, ಹಾಲಿ ಸದಸ್ಯರು ಅಯ್ಯೂಬ್ ಮಂಚಲ ಪಾತೆರೊಂದು ಪಂಡಿಲಕನೆ ನಡತಿನ ಅಭಿವೃದ್ಧಿದ ಹರಿಕಾರರು ಯುಟಿ ಖಾದರ್ ಕುಡ್ಲ ಕ್ಷೇತ್ರಗ್ ನೂದೆರ್ದಲ ಹೆಚ್ಚ ಕೋಟಿದ ಅನುದಾನ ಕನತದ ತಾದಿ ಡ್ರೈನೇಜ್ ನೀರು ಡಯಾಲಿಸಿಸ್ ಕೇಂದ್ರ ಭೂಗತ ಕೇಬಲ್ ಇಂಚಿನ ಅವ್ವೇತು ಅಭಿವೃದ್ಧಿದ ಬೇಲೆಯನ್ನು ಮಲ್ದೇರು. ಇತ್ತೆ ಯುಟಿ ಖಾದರ್ನ ಮಾರ್ಗದರ್ಶನಡ್ ಉಳ್ಳಾಲದ 13 ಅಂಗನವಾಡಿಲೆಗ್ ಜೋಕ್ಲಿನ ಕುರ್ಚಿನ ವಿತರಿಸಾದಿತದ ತನ್ನವಾಡದ ಅಂಗನವಾಡಿಗೂ ಕುರ್ಚಿ ಬೊಕ್ಕ ಸಲಕರಣೆಯನ್ನು ಕೊಡ್ತೇರು. ಇಂದಕ್ಕೆ ಸಹಕರಿಸಾಯಿನ ಸಭಾಧ್ಯಕ್ಷರು ಯುಟಿ ಖಾದರ್ ಬೊಕ್ಕ ಯುಟಿಎಸ್ ಫ್ಯಾನ್ಸ್ಗ್ ಸೋಲ್ಮೆನ್ ಸಂದಾಯರು. ಈ ಒಂದು ಮಾರ್ಗತ್ತಲೆ ಅಂಗನವಾಡಿಯಲ್ಲಿ ನಮ್ಮ ಶಾಲೆಯ ಮುದ್ದು ಕಂದಮಗಳಿಗೆ ಒಂದು ಕುಳಿತುಕೊಳ್ಳುವಂತಹ ಒಂದು ಚೇರ್ ಮತ್ತು ಅದೇ ರೀತಿ ನಮ್ಮ ಅಂಗನವಾಡಿಯ ಟೀಚರ್ ಅವರಿಗೆ ಚೇರ್ ಕೊಡುವಂಥದ್ದು, ಅದೇ ರೀತಿ ಮಕ್ಕಳಿಗೆ ಬಾಲ್ ಮತ್ತು ಇತರ ಆಟಿಕೆಯ ವಸ್ತುಗಳನ್ನು ಕೊಟ್ಟು ಮಕ್ಕಳ ಪ್ರೀತಿಯನ್ನು ಸಂಪಾದಿಸುವ ಒಂದು ಉದ್ದೇಶದಿಂದ ಯುಟಿಕೆ ಫ್ಯಾನ್ಸ್ ಅವರ ಯುಟಿ ಖಾದರ್ ಅವರ ಅಭಿಮಾನಿಗಳ ವೃಂದ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟಿದೆ. ಈ ಕಾರ್ಯಕ್ರಮದಲ್ಲಿ ದುವಾವನ್ನು ನೆರವೇರಿಸಿದಂತಹ ಗುರುಗಳಾದ ನಮ್ಮ ಇಲ್ಲಿಯ ಖತೀಬರನ್ನು ನಾನು ಸ್ವಾಗತಿಸ್ತೇನೆ. ಯುಟಿ ಖಾದರ್ ಸಾಹೇಬ್ರವರು ನಮ್ಮ ಈ ಒಂದು ಕ್ಷೇತ್ರದಲ್ಲಿ 100 ಕೋಟಿ ಅಷ್ಟು ಅನುದಾನಗಳನ್ನು ತಂದು ರಸ್ತೆ, ಚರಂಡಿ, ನೀರಿನ ವ್ಯವಸ್ಥೆ, ಹಾಸ್ಪಿಟಲೀಕರಣ, ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಮಾಡುತ್ತಾ ಒಂದು ಅಭಿವೃದ್ಧಿಯ ಹರಿಕಾರರಾಗಿ ನಮಗೆಲ್ಲರಿಗೂ ನಾವು ಕಾಣ್ತಾ ಇದ್ದಾರೆ. ಅದೇ ರೀತಿ ಅವರ ಒಂದು ಫ್ಯಾನ್ ಅಭಿಮಾನಿಗಳು ಇವತ್ತೊಂದು ಈ ಒಂದು ಕೊಡುವಂತಹ ಕಾರ್ಯವನ್ನು ಅಲ್ಲಾಹನು, ಜಗತ್ತಿನ ಸೃಷ್ಟಿಕರ್ತನಾದ ಅಲ್ಲಾಹನು, ಒಡೆಯನು ಸ್ವೀಕರಿಸಲಿ. ಅದಕ್ಕೆ ಯಾರೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಎಲ್ರಿಗೂ ಕೂಡ ಅಲ್ಲಾಹನು ತಕ್ಕದಾದ ಫಲವನ್ನು ನೀಡಲಿ ಅಂತ ಹೇಳಿ ನಾನು ಹಾರೈಸುತ್ತಾ ಯುಟಿಎಸ್ ಫ್ಯಾನ್ಸ್ ಕ್ಲಬ್ ಅಧ್ಯಕ್ಷರು ಮೊಹಿಯುದ್ದೀನ್ ಉಳ್ಳಾಲ್ ಪಾತಿರೊಂದು ಸಂಸದ ಮೂಲಕ 13 ಅಂಗನವಾಡಿಲೆಗ್ ಜೋಕ್ಲಿನ ಕುರ್ಚಿಲೆನ್ ಕೊಡ್ತಾ ನನಲ 22 ಅಂಗನವಾಡಿಲದ ಅರ್ಜಿ ಬೈದಂಡು ದುಂಬುದ ದಿನೊಕ್ಲೆಡ್ ನನಲಾತು ಬೇಲೆ ಮಲ್ಪರೆ ದೇವೇರು ಅನುಗ್ರಹ ಮಲ್ಪಡು ಪಂಡ ತೆರಿಪಾಯರು. ಯುಟಿಎಸ್ ಫ್ಯಾನ್ಸ್ ಕ್ಲಬ್ ಇದರ ನೂತನ ಅಧ್ಯಕ್ಷರಾದ ನಾವು ಇದು 15 ವರ್ಷಗಳ ಯುಟಿಎಸ್ ಫ್ಯಾನ್ಸ್ ಇದೆ. ನಮ್ಮದು ಮತ್ತು ಇಜಾಮು ಮತ್ತು ಸುನ್ನತ್ ಕಾರ್ಯಕ್ರಮ ಮತ್ತು ಈಗ ಯೂತಿನ ಅಧ್ಯಕ್ಷರಾದ ಮೊಯ್ದೀನ್ ನಾನು ಮತ್ತು ನಮ್ಮೊಂದು ಕಾರ್ಯಕ್ರಮ ಆಗಿ ಕುರ್ಚಿ ಕೊಡಲಿಕ್ಕೆ, ಶೇರ್ ಕೊಡಲಿಕ್ಕೆ ನಾವು ಇದು ಈ ವರ್ಷ ಎಲ್ಲ ಅಂಗನವಾಡಿಗೆ 13 ಅಂಗನವಾಡಿ ಆಯಿತು ಮತ್ತು 22 ಅರ್ಜಿ ಬಂದಿದೆ ಅವ್ರದ್ದು. ಅದು ಈಗೆಲ್ಲ ನಮಗೆ ಕೊಡಲಿಕ್ಕುಂಟು. ಅದೇ ನಮ್ಮ ಗೌರವಾಧ್ಯಕ್ಷ ಮುಸ್ತಫಾ ಅಬ್ದುಲ್ಲಾ ಮತ್ತು ನಮ್ಮ ಸಹಕಾರ ಮಾಡೋದೆಲ್ಲ ಯುಟಿ ಖಾದರ್ ಅವರು, ಅದೇ ನಮ್ಮ ಸದಸ್ಯ ಇದ್ದಿರೋವರೆಲ್ಲ ನಮ್ಮ ಉಪಾಧ್ಯಕ್ಷರು ಬದ್ರುದ್ದೀನ್
ಮತ್ತು ತೌಫೀಕ್ ಮತ್ತು ಜಾಯಿಂಟ್ ಸೆಕ್ರೆಟರಿ ನಮ್ಮ ಜಿಯಾದ್, ಮತ್ತು ನಮ್ಮದು ನೆಕ್ಸ್ಟ್ ನಮ್ಮದು ಮತ್ತು ಮಹಿಳೆಯ ಘಟನೆ ಆಗ್ತದೆ. ಅದರ ಘಟನೆಯಲ್ಲಿ ನಾವು ಸೆಲೆಕ್ಷನ್ ಮಾಡಿದ್ದು ಈಗ ಮತ್ತು ರಜಿಯಾ ಇಬ್ರಾಹಿಮನ್ನು ನಾವು ಮಾಡ್ತಾಯಿದ್ದಾರೆ. ಮತ್ತು 2 ದಿವಸ ಬಿಟ್ಟು ನಾವು ಉಪಾಧ್ಯಕ್ಷ ಮಾಡ್ತಾಯಿದ್ದೇವೆ ಮಹಿಳಾ ಘಟನೆಯಲ್ಲಿ. ಮತ್ತು ಉಲ್ಲಾಲ ಮಂಚಿಲನ ಇದು ವಾರ್ಡದಲ್ಲಿ ನಮ್ಮ ಐಬು ಸಾಹೇಬ್ರವರು ಮತ್ತು ಉಸ್ಮಾನ್ ಖಲ್ಲಾಪ್ರವರು ಮತ್ತು ನಮ್ಮ ಖತೀಬ್ರವರು, ಇವರೆಲ್ಲರಿಗೂ ನಮ್ಮ ಕಮಿಟಿಯವರೆಲ್ಲರೂ, ಮತ್ತು ಇಲ್ಲಿಂದ ಮುಂದಿನವರೆಲ್ಲ ಮಕ್ಕಳು, ಟೀಚರ್ಸು ಎಲ್ಲರೂ ಧನ್ಯವಾದ. ಮಾರ್ಗತಲೆ ಮಸೀದಿದ ಕತೀಬೆರು ಉಸ್ಮಾನ್ ಸಕಾಫಿ ದುವಾ ನಡಪಾಯರು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಹಮ್ದನ್ ಯುವಾಫಿ ನಿಅಮಹು ಯುಕಾಫಿഉ ಮಜೀದ. ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದಿನಾ ಮುಹಮ್ಮದಿನ್ ವಅಲಾ ಆಲಿ ಸಯ್ಯಿದಿನಾ ವ ಮೌಲಾನಾ ಮುಹಮ್ಮದ್. اللهم تقبل منا ما تلوناه من قرآنك الكريم وأثب مثل ثواب قراءتنا منا إلى حضرة النبي محمد صلى الله عليه وسلم وإلى حضرات جميع الأنبياء والمرسلين وجميع الصحابة والقرابة وأهل الخير والطاعة كلهم أجمعين، خاصة إلى حضرة ملجئنا وملاذنا صاحب المقامات والكرامات السيد محمد الشريف المدني. UTS ಫ್ಯಾನ್ಸ್ ಕ್ಲಬ್ ಗೌರವಾಧ್ಯಕ್ಷರು ಮುಸ್ತಫಾ ಅಬ್ದುಲ್ಲಾ ಗುರ್ಕಾರ್ನ್ನು ವಹಿಸುತ್ತಿದ್ದರು. ಉಳ್ಳಾಲ ನಗರಸಭೆ ಮಾಜಿ ಸದಸ್ಯರು ಉಸ್ಮಾನ್ ಕಲ್ಲಾಪು ಸಾಂದರ್ಭಿಕವಾದ ಪಾತಿರಿಯರು. ಮಂಚಿಲ ಬಾಲವಾಡಿಗೆ ಚೇರ್ ಕೊಡುವಂಥ UTK ಫ್ಯಾನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಮತ್ತು ಇಲ್ಲಿ ಸ್ಥಳೀಯ ಕೌನ್ಸಿಲರ್ ಆದ ಐಬು ಮಂಚಿಲರವರು ಅವರು ಜಂಟಿಯಾಗಿ UTK ಎಲ್ಲ 13 ಶಾಲೆಗಳಿಗೆ ಈಗ ತಾನೇ ಕೊಟ್ಟಿದ್ದಾರೆ. ಇನ್ನೂ 20 ಬಾಲವಾಡಿಗಳಿಗೆ ಕೊಡಲಿಕ್ಕಿದೆ. ಒಳ್ಳೆಯ ಕಾರ್ಯ. ಮಕ್ಕಳನ್ನು ನೋಡುವಾಗ ತುಂಬ ಸಂತೋಷ ಆಗ್ತದೆ. ಈ ಮಕ್ಕಳ ಸಂತೋಷವನ್ನು ನಾವು ಒಟ್ಟಿಗೆ ತುಂಬಲಿಕ್ಕಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಇಲ್ಲಿಯ ರಜಿಯಾ ಇಬ್ರಾಹಿಂ ಇದ್ದಾರೆ, ಅವರ ಸದಸ್ಯರು ಎಲ್ಲ ನಮ್ಮ ಅತೀಬ್ರವರಿದ್ದಾರೆ. ಎಲ್ಲರಿಗೂ ನಾನು ಅಸ್ಲಾಂ ಅಲೈಕುಂ ಹೇಳುತ್ತಾ. ಮಾರ್ಗತಲೆ ಮಸೀದಿ ಕಾರ್ಯದರ್ಶಿ ಮೊಹಮ್ಮದ್ ಶಾಕಿರ್, ಸದಸ್ಯರು ಮೊಹಮ್ಮದ್ ನವಾಜ್, ಹಮೀದ್ ಮಾರ್ಗತಲೆ, ಇಕ್ಬಾಲ್ ಕಟ್ಟತ್ತಲೆ, ಇಬ್ರಾಹಿಂ, ಅಂಗನವಾಡಿ ಕಾರ್ಯಕರ್ತೆಯರು ವನಿತಾ, ಸಹಾಯಕಿ ಮಲ್ಲಿಕಾ, UTS ಫ್ಯಾನ್ಸ್ ಕ್ಲಬ್ ಉಪಾಧ್ಯಕ್ಷರು ತೌಫೀಕ್ ಕೈಕೋ, ಬದ್ರುದ್ದೀನ್ ಸುಂದರಿಬಾಗ್, ಕಾರ್ಯದರ್ಶಿ ಮಲಿಕ್, ಜೊತೆ ಕಾರ್ಯದರ್ಶಿ ಜಿಯಾದ್, ಕೋಶಾಧಿಕಾರಿ ಸವಾದ್ ಅಬ್ದುಲ್ಲಾ, ಸದಸ್ಯರು ನವಾಜ್ ಉಳ್ಳಾಲ್, ಅಮೀರ್ ಉಳ್ಳಾಲ್, ಅಜರ್ ಸುಂದರಿಬಾಗ್, ಅಶ್ರಫ್ ಕೋಡಿ, ಸಬೀರ್ ಮೇಲಂಗಡಿ, ಸರ್ಫಾಜ್ ಉಳ್ಳಾಲ, ಸಫಾನ್, ಮಹಿಳಾ ಘಟಕದ ಉಪಾಧ್ಯಕ್ಷರು ರಜಿಯಾ ಇಬ್ರಾಹಿಂ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲ್ಗೆ ಸ್ವಾಗತ. ಕೃಷ್ಣನಗರ ನೆತ್ತಿಲದ ಶ್ರೀಕೃಷ್ಣ ಭಜನಾ ಮಂದಿರದಕ್ಲು ಅಸೇಗೋಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರಡು 21 ತಾರೀಕಿಗೆ ಶುಕ್ರವಾರ ಬಯ್ಯಗ್ 33 ದಿನದ ಸಂಧ್ಯಾ ಭಜನಾ ಸೇವೆಯನ್ನು ನಡಪಾತ್ಕೊರಿಯರು. ಅಸೇಗೋಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರಡು 21 ತಾರೀಕು ಶುಕ್ರವಾರ ನಡತಿನ 33 ದಿನದ ಸಂಧ್ಯಾ ಭಜನೆಗೆ ಗಡಿ ಪ್ರಧಾನಿರು ಶ್ರೀಮತಿ ಬೊಕ್ಕ ಶ್ರೀ ಮೋಹನ್ ದಾಸ್ ಭಂಡಾರಿ ನೆತ್ತಿಲ ಬಾಳಿಕೆ, ಶ್ರೀಮತಿ ಬೊಕ್ಕ ಶ್ರೀ ದಿವಾಕರ್ ಭಂಡಾರಿ ಪಟ್ಟೋರಿ, ಶ್ರೀಮತಿ ರಸಿಕಾ ರೈ ಬೊಕ್ಕ ಜೋಕ್ಲು ಅತ್ತಾವರ, ಭರತ್ ನಾಯಕ್ ನಚ್ಚ, ಶ್ರೀಮತಿ ಬೊಕ್ಕ ಶ್ರೀ ಸತೀಶ್ ಆಳ್ವನಚ್ಚ, ಶ್ರೀಮತಿ ಹಂಸಾ ಜಯರಾಮ್ ಶೆಟ್ಟಿ ನಚ್ಚ, ಶ್ರೀಮತಿ ಬೊಕ್ಕ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು, ಶ್ರೀಮತಿ ವಿಜಯಲಕ್ಷ್ಮಿ ಆರ್ ಕಾಜವ ಪಟ್ಟೋರಿ, ಶ್ರೀಮತಿ ಬೊಕ್ಕ ಶ್ರೀ ಶ್ರೀನಾಥ್ ಕೊಂಡೆ ಚಕ್ರಕೋಡಿ, ಶ್ರೀಮತಿ ಬೊಕ್ಕ ಶ್ರೀ ರಂಗನಾಥ್ ಕೊಂಡೆ ಚಕ್ರಕೋಡಿ, ಕೇಶವ್ ಶೆಟ್ಟಿ ಬೊಕ್ಕ ಜೋಕ್ಲು ಪೆರ್ರಾ ಬಜ್ಪೆ, ಶ್ರೀಮತಿ ಬೊಕ್ಕ ಶ್ರೀ ಹೇಮಂತ್ ಶೆಟ್ಟಿ ದೇರ್ಲಕಟ್ಟೆ, ಶ್ರೀಮತಿ ಬೊಕ್ಕ ಶ್ರೀನಿವಾಸ್ ಕಾಂಜವ ಪಟ್ಟೋರಿ, ಶ್ರೀಮತಿ ಭಾರತಿ ವಿಶ್ವನಾಥ್ ಶೆಟ್ಟಿ ಅಸೇಗೋಳಿ, ಶ್ರೀಮತಿ ಶುಭಲತಾ ರೈ ಪಟ್ಟೋರಿ, ಶ್ರೀಮತಿ ಬೊಕ್ಕ ಶ್ರೀ ರವೀಂದ್ರ ರೈ ಕಲ್ಲಿಮಾರ್, ಶ್ರೀಮತಿ ರವಿಕಲಾ ರಾಧಾಕೃಷ್ಣ ರೈ ಅಸೇಗೋಳಿ, ಶ್ರೀಮತಿ ವಸುಧಾ ಪ್ರೇಮಾನಂದ ರೈ ನೆತ್ತಿಲಕೋಡಿ, ಶ್ರೀಮತಿ ಅಮಿತಾ ಸತೀಶ್ ಶೆಟ್ಟಿ ಸಾಂತ್ಯ ಗಡದಗುತ್ತು, ಶ್ರೀಮತಿ ಕವಿತಾ ಶೇಖರ್ ಮಾರ್ಲಾ ಸಾಂತ್ಯ ಗಡದಗುತ್ತು, ಶ್ರೀಮತಿ ಜಯಪ್ರಭಾ ಅಶೋಕ್ ಅಸೈಗೋಳಿ ಸೈಟ್, ಶ್ರೀಮತಿ ಸತ್ಯವತಿ ಬಿ ಗಟ್ಟಿ ಬೊಕ್ಕ ಇಲ್ಲದಕ್ಲು ಅಸೈಗೋಳಿ, ವೆಂಕಪ್ಪ ಮಾಸ್ಟರ್ ಬೊಕ್ಕ ಇಲ್ಲದಕ್ಲು ಅಸೈಗೋಳಿ, ಶ್ರೀಮತಿ ಪ್ರಮೀಳಾ ಶಿವಶೇಖರ್ KSRP ಅಸೈಗೋಳಿ, ಶ್ರೀಮತಿ ಯಶೋಧಾ ವಿಜಯ್ ಅಸೈ ಮಜಲ್ ಲೇಔಟ್ KSRP ಅಸೈಗೋಳಿ,
ತುಡರ್ ಬೆಳಗಾದು ಭಜನಾ ಸಂಕೀರ್ತನೆಗೂ ಚಾಲನೆ ಕೊರಿಯರು. ಶ್ರೀಮತಿ ಬೊಕ್ಕ ಶ್ರೀ ಬಾಲಕೃಷ್ಣ ಸಾಮಾನಿ ಅಂಡಾಲ ಬೇಡು ಅನ್ನದಾನ ಸೇವೆ ನಡಪಾತ್ ಕೊರಿಯರು. ಶೆಟ್ಟರ್ ಬೈದರೆ ಆರೆಗ್ಲ ಪ್ರೀತಿದ ಸ್ವಾಗತ.
ನೆತ್ತಿಲ ಕೃಷ್ಣನಗರ ಶ್ರೀಕೃಷ್ಣ ಭಜನಾ ಮಂದಿರದಕ್ಲು ಭಜನಾ ಸಂಕೀರ್ತನೆಯನ್ನು ನಡಪಾತ್ ಕೊರಿಯರು. ಸುದ್ದಿಗೊಂಚಲ್ಗೆ ಸ್ವಾಗತ. ಕೋಟೆಕಾರ್ ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್, ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಮುತಾಲಿಕೆಡ್ ಶ್ರೀ ಅಯ್ಯಪ್ಪ ಮಂದಿರದ 5ನೇ ವಾರ್ಷಿಕೋತ್ಸವ ಬೊಕ್ಕ ಶ್ರೀ ಅಯ್ಯಪ್ಪ ದೀಪೋತ್ಸವದ ಧಾರ್ಮಿಕ ಸಭೆಲೇಸನ ಶುಕ್ರವಾರ ಬಯ ನಡಪಾಯಿರು. ಕೋಟೆಕಾರ್ ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್, ಶ್ರೀ ಅಯ್ಯಪ್ಪ ಸೇವಾ ಸಮಿತಿದ ಆಡಳಿತ ನಡತೊಂದುಪ್ಪುನ ಶ್ರೀ ಅಯ್ಯಪ್ಪ ಮಂದಿರಗ್ ಈ ವರ್ಷ ಸುವರ್ಣ ಸಂಭ್ರಮ ಇಂದಿತ 5ನೇ ವಾರ್ಷಿಕೋತ್ಸವದ ಒಟ್ಟಿಗೆ ಶ್ರೀ ಅಯ್ಯಪ್ಪ ದೀಪೋತ್ಸವನ ಈ ಸರ್ತಿ ಆಚರಣೆ ಮಲ್ದಿದ್ದದು. ಇಂದಿತ ಅಂಗವಾದ ಶುಕ್ರವಾರ ಬಯ್ಯಗ್ ಧಾರ್ಮಿಕ ಸಭೆಲೇಸನ ಆಚರಣೆ ಮಲ್ದಿದ್ದೇರು. ದೇವೇರನ ಸುಲಭವಾದ ಒಲಿಸಾವನ ವಿಧಾನ ಪಂಡ ದೇವೇರ್ನ ನಾಮಸ್ಮರಣೆ ಭಜನೆ ದೇವೇರು ನಮ್ಮೊಲಯ ಉಪ್ಪೇರು ಪಂಡದು ಶಂಕರಾಚಾರ್ಯರು ತೆರಿಪಾದರು ಅಂಚಾದ ನಮ್ಮ ಉಲಯದ ಸ್ವಾಮಿನ ಒಲಿಸಾವನ ಸುಲಭ ವಿಧಾನನೆ ಸ್ವಾಮಿಯೇ ಶರಣಂ ಅಯ್ಯಪ್ಪ ನಾಮಸ್ಮರಣೆ ಪಂಡದ ವೇದಮೂರ್ತಿ ಬ್ರಹ್ಮಶ್ರೀ ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರೆಲು ಲೇಸ್ತ ಗುರ್ಕಾರ್ಮಿನ ವಹಿಸಿದ ಆಶೀರ್ವಚನದ ಪಾತ್ರ ಪಂಡೇರು. ಕರಿಸಲಿಕ್ಕೆ ದೇವರನ್ನು ಸಾಕ್ಷಾತ್ಕರಿಸಲಿಕ್ಕೆ ಬಹಳ ಸುಲಭ ಉಪಾಯ ಏನು ಅಂತ ಕೇಳಿದರೆ ನಾಮಸ್ಮರಣೆ. ಅದು ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ನಾವು ಶರಣ ಆಗ್ತೇವೆ ಯಾವುದಕ್ಕೆ? ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಂತ. ಅಂದರೆ ಅದು ಅದ್ವೈತ ಸಿದ್ಧಾಂತ.
ಅದ್ವೈತ ಅಂದರೆ ಎರಡಿಲ್ಲ ಅಂತ, ಒಂದೇ ಅಂತ. ದ್ವೈತ ಅಂದರೆ ಎರಡು ಅಂತಾಯಿತು, ದೇವರು ಬೇರೆ ನಾನು ಬೇರೆ ಅಂತ. ನಮ್ಮಲ್ಲಿ ಹಲವಾರು ಸಿದ್ಧಾಂತಗಳು ನಮ್ಮಲ್ಲಿದೆ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ವೀರಶೈವ, ಹಾಗೆ ಸುಮಾರು ಸಿದ್ಧಾಂತಗಳಿದೆ. ಅದರಲ್ಲಿ ಅದ್ವೈತ ಸಿದ್ಧಾಂತ ಶಂಕರಾಚಾರ್ಯರದ್ದು. ಆ ಶಂಕರಾಚಾರ್ಯ ಸಿದ್ಧಾಂತ ಹೇಳಿದ್ರೆ ಆ ದೇವರು ನಿಮ್ಮಲ್ಲೇ ಇದ್ದಾನೆ ಅಂತ. ಆದ ಕಾರಣ ನಮ್ಮಲ್ಲಿರುವಂತಹ ಆ ದೇವರನ್ನು ನಾವು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೇಳುವಾಗ ನಾವೆಲ್ಲ ಸ್ವಾಮಿಗಳಾಗ್ತೇವೆ, ನಾವೆಲ್ಲ ಪರಸ್ಪರ ಸ್ವಾಮಿಗಳಾಗ್ತೇವೆ. ಅದನ್ನೇ 41 ದಿವಸಗಳ ನಿಮ್ಮ ವ್ರತದಲ್ಲಿ ನಾವು ಮಾಲೆ ಹಾಕಿದ ಕೂಡಲೇ ನಾವು ಸ್ವಾಮಿಗಳು. ಆದ ಕಾರಣ ನಾವು ಸ್ವಾಮಿ ಅಂತಲೇ ಕರೆಯುವುದು, ನೀರು ಅಂತಲೇ ಕರೆಯುವುದು, ಬಹುವಚನದಲ್ಲೇ ಕರೆಯುವಂಥದ್ದು. ಲೇಸ್ನ ಮಲಬಿನಿರಾದ ಪಾಲ್ಪಡೆಯಿನ ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ತಾನು 5 ವರ್ಷದಲ್ಲ ಈ ಕ್ಷೇತ್ರದ ಅಭಿವೃದ್ಧಿನ ತೂವೊಂದುಲ್ಲೆ. 5 ವರ್ಷಡು ಅಯ್ಯಪ್ಪ ಮಂದಿರ ದಿಂಜ ಅಭಿವೃದ್ಧಿಯಾತಂಡು ಜೋಕ್ಲೆಗ್ ತಂಗ್ಲಿನ ಧಾರ್ಮಿಕ ಆಚರಣೆ ತೆರೆಯುಲೆಕ ದೇವಸ್ಥಾನಗ ಲೆತೊಂದು ಬತದ ಪೋಷಕರು ಪ್ರೇರಣೆ ಕೊರಡು ಪಂಡ ತೆರಿಪಾಯರು. ಸುಮಾರು 50 ವರ್ಷಗಳ ಹಿಂದೆ ನಾನು ನೋಡುವಾಗ ಸ್ಥಾಪನೆ ಪರಿಸ್ಥಿತಿಯಲ್ಲಿ ಹೇಗಿತ್ತು, ಈಗ ಎಷ್ಟು ಡೆವಲಪ್ ಆಗಿದೆ ನಾನಂತೂ ಕಣ್ಣಾರೆ ಕಂಡವ. ನಾನು ಇಲ್ಲಿ ಸಂಪರ್ಕ ಕಡಿಮೆಯಲ್ಲಿ ಇದ್ದರೂ ಕೂಡ ಪ್ರಭಾಕರನ್ರವರು ಈ ಮಿದ್ರ ಗುರುಸ್ವಾಮಿಗಳಾದ ನಂತರ ಅನೇಕ ಬಾರಿ ಬಂದಿದ್ದೇನೆ. ಅದೇ ರೀತಿ ಆತ್ಮೀಯರಾದಂಥ ಗಟ್ಟಿಯವರು ಕೂಡ ಗುರುಸ್ವಾಮಿ ಆದ ನಂತರ, ಲಿಂಗಪ್ಪ ಗಟ್ಟಿಯವರು ಕೂಡ ಗುರುಸ್ವಾಮಿ ಆದ ಸಂದರ್ಭದಲ್ಲಿ ಅನೇಕ ಸಲ ಬಂದಿದ್ದೇನೆ. ನಿಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇದ್ದುಕೊಂಡು ನಾನು ಈ ಭಾಗದ ಶಾಸಕರು ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕಿತ್ತು. ಅನಿರೀಕ್ಷಿತವಾಗಿ ಸಡನ್ನಾಗಿ ವಿಶ್ವದಲ್ಲಿ ಸ್ಪೀಕರ್ಸ್ಗಳ ಸಮ್ಮೇಳನವನ್ನು ಇಟಲಿಯಲ್ಲಿ ನಾಳೆ ನಡೀತಾ ಇದೆ. ಈ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೋಸ್ಕರ ಅವರು ನಿನ್ನೆ ಇಟಲಿಗೆ ಹೋಗಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಅದರಿಂದಾಗಿ ಅವರಿಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕಾಗಲಿಲ್ಲ. ಕ್ಷೇತ್ರಗಳಲ್ಲಿ ದೇವಸ್ಥಾನಗಳಿಗೆ ನಿಮ್ಮ ಕುಟುಂಬದ ಮನೆಗಳಿಗೆ ಹೋಗುವಂಥ ಪ್ರೇರಣೆಯನ್ನು ನೋಡಿ ಕೊಟ್ಟು ನಿಮ್ಮ ಮಕ್ಕಳು ಆ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಜಾತ್ರೆಗಳಲ್ಲಿ ಮತ್ತು ಕುಟುಂಬದ ಜಾತ್ರೆಗಳಲ್ಲಿ ಭಾಗಿಯಾಗುವಂಥ ಪ್ರೇರಣೆ ತಾವು ಕೊಟ್ಟಾಗ ಮುಂದಿನ ಜನಾಂಗ ಕೂಡ ಮಕ್ಕಳು ಕೂಡ ಇದಕ್ಕೆ ಬದ್ಧರಾಗಿದ್ಕೊಂಡು ಕೆಲಸ ಮಾಡುವಂಥ ಅವಕಾಶ ಆಗಲಿ. ಶ್ರೀ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ ಅಂತ ಹೇಳಿಕೊಂಡು ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ನನ್ನ ಗೌರವದಿಂದ ವಂದನೆಗಳನ್ನು ಸಲ್ಲಿಸಿ ನನ್ನ ಪರಿಸರದ ಸಾಧಕರು ನಾಟ್ಯರಾಣಿ ಶಾಂತಲಾ ಪ್ರಶಸ್ತಿ ಪುರಸ್ಕೃತರು ಉಳ್ಳಾಲ ಮೋಹನ್ ಕುಮಾರ್, ಪಾಕತಜ್ಞರು ಕೃಷ್ಣಮಯ್ಯ ತಲಪಾಡಿ, ಕಾಷ್ಟಶಿಲ್ಪಿ ಸುಂದರ್ ಆಚಾರ್ಯ ಕೋಟೆಕಾರ್, ಕೆಎಸ್ಟಿಎ ಮಾಜಿ ರಾಜ್ಯ ಅಧ್ಯಕ್ಷರು ಕೆಎಸ್ ಆನಂದ್, ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ, ಸದಸ್ಯರು ದೀಪಕ್ ಪಿಲಾರ್ ಬೊಕ್ಕ ಮಂದಿರದ ಗುರುಸ್ವಾಮಿ ಲಿಂಗಪ್ಪ ಗಟ್ಟಿಯರಿಗೂ ಈ ಪೊರ್ತು ಮಾನಾದಿಗೆ ಮಂತೇರು. ಶಿಲ್ಪಕಲೆಯಲ್ಲಿ ಅತ್ಯದ್ಭುತವಾದ ಸಾಧನೆಯನ್ನು ಮಾಡಿದಂತ ಶ್ರೀ ಸುಂದರ ಆಚಾರ್ಯ ಕೋಟೆಕಾರ್ ಇವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಬಂಧುಗಳೇ, ಜೋರಾದ ಚಪ್ಪಾಳೆ ಬರಲಿ. ಬಂಧುಗಳೇ, ಎಲ್ಲ ಗಣ್ಯರಲ್ಲೂ ಕೂಡ ಛಾಯಾಚಿತ್ರಕ್ಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಬಂಧುಗಳೇ, ಒಮ್ಮೆ ಜೋರಾದ ಚಪ್ಪಾಳೆಗಳೊಂದಿಗೆ ಶ್ರೀ ಮೋಹನ್ ಕುಮಾರ್ ಉಳ್ಳಾಲ, ಶ್ರೀ ಕೃಷ್ಣಮಯ್ಯ ತಲಪಾಡಿ, ಶ್ರೀ ಸುಂದರ ಆಚಾರ್ಯ ಕೋಟೆಕಾರು ಇವರುಗಳನ್ನ ಅತ್ಯಂತ ಪ್ರೀತಿಯಿಂದ ಸುವರ್ಣ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದ್ದೇವೆ ಅನ್ನುವಂತಹ ಸದಾಶಯದೊಂದಿಗೆ ಎಲ್ಲ ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ಸುವರ್ಣ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ 3 ಸಾಧಕರಿಗೆ ಈ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಬಂಧುಗಳೇ, ಶ್ರೀ ಕೆಎಸ್ ಆನಂದ, ಅದೇ ರೀತಿ ಶ್ರೀ ರವಿಶಂಕರ ಸೋಮೇಶ್ವರ, ಶ್ರೀ ದೀಪಕ್ ಪಿಲಾರು ಇವರುಗಳಿಗೆ ಅತ್ಯಂತ ಪ್ರೀತಿಯ ವಂದನೆಗಳು, ಅಭಿವಂದನೆಗಳು. ಬಂಧುಗಳೇ, ಜೋರಾದ ಚಪ್ಪಾಳೆ ಬರಲಿ. ಯಶಸ್ವಿ ಅನ್ನದಾನಗ್ಲ ಅವರಿಗೆ ಕಾರಣೀಭೂತರ ಪ್ರಭಾಕರ್ ಗುರುಸ್ವಾಮಿ ಅಂಡ ಇನ್ನು ಮುಂದುವರಿಸುವ ಪೋಯಿನಂಚಿನ ಕೀರ್ತಿ ನಮ್ಮ ಇತ್ತದ ಮಂದಿರದ ಗುರುಸ್ವಾಮಿಗಳಿಗೆ ಸಂದು ಇವಂಜಿ ಗೌರವದ ಅಭಿಮಾನ ಮಾತ ಮಂದಿರದ ಗುರುಸ್ವಾಮಿಲ್ಲ ಸೇರಿದು ಕೊರ್ಪುನಂಚಿನ ಇವಜಿ ಅಭಿನಂದನೆ ಪ್ರೀತಿಪೂರ್ವಕವಾದ ಅಭಿನಂದನೆ ಸ್ವೀಕಾರ ಮಲ್ಪಡು ಪಂಡದಕ್ಕೆ ಏನೊಂದು 5 ವರ್ಷದ ಕೊರ್ಪುನಂಚಿನ ಇವಜಿ ಮಾನಾದಿಗೆ ಪ್ರೀತಿಪೂರ್ವಕವಾದ ಸ್ವೀಕಾರ ಮಲ್ತರಿಗೆ ಇವರಿಗೆ ರುಪ್ಪೂರಕ ಸಲ್ಮೇಲೆ ಸಂದೈತ ಮಂತಂದಲ್ಲ. ಬಂಧುಗಳೇ, ತಮ್ಮ ಜೋರಾದ ಚಪ್ಪಾಳೆಗಳೊಂದಿಗೆ ವಂದಿಸೋಣ, ಅಭಿವಂದಿಸೋಣ. ಗುರುಸ್ವಾಮಿಗಳಾಗಿರ್ತಕ್ಕಂಥ ಶ್ರೀ ಲಿಂಗಪ್ಪ ಗಟ್ಟಿ ಇವರನ್ನ ತಮ್ಮ ಆಶೀರ್ವಾದಗಳನ್ನ ಬೇಡಿಕೊಳ್ತಾ ಇದ್ದೇವೆ. ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ, ಬೆಂಗಳೂರು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಸಂಸ್ಥೆದ ಮಾಜಿ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಧಾರ್ಮಿಕ ಮುಖಂಡರು ಹರ್ಷರಾಜ್ ಮುತ್ಯ, ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ದ ನಿರ್ದೇಶಕರು ಉದಯ್ ಕುಮಾರ್ ಶೆಟ್ಟಿ, ಊರ್ವ ಚಿಲಿಂಬಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಆಡಳಿತ ಮೊಕ್ತೇಸರರು ವಿಶ್ವಾಸ್ ಕುಮಾರ್ ದಾಸ್,
ಉದ್ಯಮಿ ಬೈರಂಪಳ್ಳಿ ಜಿಲ್ಲಾ ಪಂಚಾಯತ್ ಸದಸ್ಯರು ಸಂತೋಷ್ ಕುಮಾರ್ ಬೈರಂಪಳ್ಳಿ, ಕೋಟೆಗಾರ್ ಪಟ್ಟಣ ಪಂಚಾಯತ್ ಸದಸ್ಯರು ರಾಘವಗಟ್ಟಿ, ಉದ್ಯಮಿ ಗುತ್ತಿಗೆದಾರರು ಜಯಂತ್ ಕೊಂಡಾಣ, ಉಳ್ಳಾಲ ವಿಭಾಗ ಮೆಸ್ಕಾಂ ಶಾಖಾಧಿಕಾರಿ ನಿತೇಶ್ ಎಚ್, ಇಂಚಿತಿ ಪ್ರಮುಖರು ಮಲ್ಲಬಿನಿರಾದ ಲೇಸ್ಟ್ ಪಾಲ್ಪಡಿದ ಕಾರ್ಯಕ್ರಮದ ಎಡಬೈಕೆರು ಅರ್ಹ ಫಲಾನುಭವಿಗಳಿಗೂ ಹೊಲಿಗೆ ಯಂತ್ರನ ವಿತರಣೆ ಮಾಡ್ತೀರು. ಬಂಧುಗಳೇ, ಹಸ್ತಾಂತರ ನಡೀತಾ ಇದೆ ಎಲ್ಲ ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ. ಅಂಚನೆ ಪರಿಸರದ ರಡ್ಡು ಪ್ರತಿಭೆಗಳಿಗೂ ಪ್ರತಿಭಾ ಪುರಸ್ಕಾರನು ಒಪ್ಪಾಯಿರು. 10ನೇ ತರಗತಿಯಲ್ಲಿ ಅತ್ಯದ್ಭುತ ಸಾಧನೆಯನ್ನ ಮಾಡಿದಂತ, ಶೈಕ್ಷಣಿಕವಾಗಿ ಸಾಧನೆಯನ್ನ ಮಾಡಿದಂತ ಇಬ್ಬರಿಗೂ ಕೂಡ ಸಮಿತಿ ಅದೇ ರೀತಿ ಟ್ರಸ್ಟ್ನ ಪರವಾಗಿ ಅಭಿನಂದನೆಗಳು, ಅಭಿವಂದನೆಗಳು. ಬಂಧುಗಳೇ, ಆತ್ಮೀಯ ವಂದನೆಗಳನ್ನು ತಿಳಿಸ್ತಾ ಅದರ ಜೊತೆಯಲ್ಲಿ ಶ್ರೀ ಅಯ್ಯಪ್ಪ ಮಂದಿರ ಸೇವಾ ಸಮಿತಿ ಸುವರ್ಣ ಮಹೋತ್ಸವ ಸಮಿತಿ ಅಧ್ಯಕ್ಷರು ಶ್ರೀಧರ್ ಶೆಟ್ಟಿ ಉಳ್ಳಾಲಬೈಲ್, ಕಾರ್ಯಾಧ್ಯಕ್ಷರು ಲಕ್ಷ್ಮಣ್ ಕಟ್ಟೆಮನಿ, ಗೌರವಾಧ್ಯಕ್ಷರು ಚಂದ್ರಶೇಖರ್ ಕೊಲ್ಯ, ಇಂಚಿತಿ ಪ್ರಮುಖರು ಮುತಾಲಿಗಿಡುತ್ತೇರು. ಅಮಾನ್ಯಸ್ ಕರ್ಕೇರ ಪ್ರಾರ್ಥನೆ ಪಂಡೇರು. ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ದ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಶೆಟ್ಟಿ ಸಭೆ ನೆತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಪಂಡೇರು. ಆಶಿಕ್ ಮಾಡೂರು ಸಭೆ ಸ್ಥಾರಿಕೆ ಮಲ್ತೇರು. ಸಾಂಸ್ಕೃತಿಕ ಸಂಚಾಲಕರು ಪ್ರವೀಣ್ ಬಸ್ತಿ ಸೊಲ್ಮೆ ಸಂದಾಯರು. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡೆಗು ಪೊಸಕುರಲದ ಇಂದು ಸುದ್ದಿಗೊಂಚಲ್ಲ ಮುಗಿತಂದುಲ್ಲ. ನಿರಂತರ ಸುದ್ದಿಲಿಗೆ ಒಂದು ಪುಲೆ ಪೊಸಕುರಲ್ 24x7 ಸೊಲ್ಮೆರು.